ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲಿನಲ್ಲಿ ಸಂಭ್ರಮದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಪುತ್ತೂರಿನ ಕುದ್ರುವಿನಲ್ಲಿ ಮರಳಿನಲ್ಲಿ ಮೂಡಿದ ಶ್ರೀದೇವಿ ಮರಳು ಶಿಲ್ಪವನ್ನ ನೋಡಲು ಭಕ್ತರ ದಂಡೆ ಹರಿದು ಬರ್ತಿತ್ತು. ಕಟೀಲಿನಲ್ಲಿ ಬ್ರಹ್ಮಕಲಶೋತ್ಸವ ಸಂಭ್ರಮ ಒಂದೆಡೆಯಾದರೆ ಮತ್ತೊಂದೆಡೆ ಪ್ರಖ್ಯಾತ ಮರಳು ಶಿಲ್ಪಿ ಕಲಾವಿದರಿಂದ ಮರಳಿನಲ್ಲಿ ಶ್ರೀದೇವಿ ದುರ್ಗಾ ಪರಮೇಶ್ವರಿಯ ಶಿಲ್ಪ ರಚಿಸಿದ್ದು ವಿಶೇಷವಾಗಿತ್ತು. ಮೂಲತಃ ಬಂಟ್ವಾಳದ ಹರೀಶ್ ಎಂಬುವರು ಪ್ರಖ್ಯಾತ ಮರಳು ಶಿಲ್ಪದಲ್ಲಿ ಅತ್ಯಂತ ಪ್ರವೀಣರಾಗಿದ್ದು, ಈ ಹಿಂದೆ ಮಂಗಳೂರು ಕದ್ರಿ ದೇವಾಲಯದಲ್ಲಿ, ಕುಡುಪು ದೇವಾಲಯದಲ್ಲಿ ಹಾಗೂ ಬೀಚ್ ಉತ್ಸವಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಹಲವಾರು ಮರಳು ಶಿಲ್ಪವನ್ನು ರಚಿಸಿ ಪ್ರಖ್ಯಾತಿಯನ್ನ ಗಳಿಸಿದ್ರು. ಇದೀಗ ಕಟೀಲಿನ ಸಂಭ್ರಮದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಶ್ರೀದೇವಿಯ ಮರಳು ಶಿಲ್ಪವನ್ನು ರಚಿಸುವುದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಸಾಕಷ್ಟು ಮರಳು ಶಿಲ್ಪವನ್ನ ರಚಿಸಿದ್ದೇನೆ, ಆದರೆ ಕಟೀಲು ಮಾತೆಯ ಬ್ರಹ್ಮಕಲಶೋತ್ಸವದ ಸಂದರ್ಭ ದೇವಿಯ ಮರಳು ಶಿಲ್ಪವನ್ನ ರಚಿಸಲು ಅವಕಾಶ ದೊರೆತಿರುವುದು ತುಂಬಾ ಸಂತಸ ತಂದಿದೆ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡರು. ಈ ಚಿತ್ರಣದಲ್ಲಿ ಮಲ್ತೊಂದಿಲ್ಲ ಅದಕ್ಕೆ ಬೈಯಾಡಿ ಅವು ತಿಳಿಸಿಗೆ ಬರೋದುಂಟು ಇದೆಂಗೆಲ್ಲ ಭಾಗ್ಯ ಮಂಡಳಿ ಈ ಚಿತ್ರ ದೇವರನ್ನ ಮಲ್ಕೊಂಡು ಪುಣ್ಯ ಇದು ಕಟೀಲು ಅಷ್ಟೇ ಬೀಚ್ ಸ್ಟಾರ್ಟ್ ಮಾಡಿ ಐದು ಪಕ್ಕ ಕದ್ರಿ ಮಂಜುನಾಥ ದೇವರನ್ನ ಸನ್ನಿಧಾನ ಅದಕ್ಕೆ ಶಾಲೆಗಳು ಕೆಲವು ಸಂಘಟನೆಗಳು ಮುಂಚಿನ ಸ್ಯಾಂಡಾರ್ಟ್ ಮರಳು ಶಿಲ್ಪಿ ಕಲೆನೆಗಳು ದುಂಬು ಬಾತನ್ನು ಇದೇ ಮುಟ್ಟ ಕಟೀಲು ಕ್ಷೇತ್ರದ ಎತ್ತಿ ಹಾಗೆ ಮಾತನ್ನ ಆಶೀರ್ವಾದ